ಹಲವು ವರ್ಷಗಳಿಂದ ಪೂಜೆ ಮಾಡಿದ ದೇವರ ಫೋಟೋಗಳು ಮೂರ್ತಿಗಳು ಕಾಲಕ್ರಮೇಣ ಹಾಳಾಗುತ್ತೆ. ಇಂಥವುಗಳನ್ನು ಎಲ್ಲೆಂದರಲ್ಲಿ ತ್ಯಾಜ್ಯದ ಕುಂಪೆಗಳಲ್ಲಿ, ರಸ್ತೆ ಬದಿಯಲ್ಲಿ, ನದಿ ಕೊಳಗಳಲ್ಲಿ ಬಿಸಾಡುವುದು ಸರಿಯಲ್ಲ. ಹೀಗಾಗಿ ಇಂತಹ ಧಾರ್ಮಿಕ ತ್ಯಾಜ್ಯಗಳಿಗೆ ಮಂಗಳೂರಿನ ರಾಮಕೃಷ್ಣ ಮಿಷನ್ ವತಿಯಿಂದ ವಿಸರ್ಜನೆ ಎನ್ನುವ ವಿಶೇಷ ಅಭಿಯಾನ ಮಾಡುವ ಮೂಲಕ ವಿಲೇವಾರಿ ಮಾಡುವ ಪುಣ್ಯದ ಕಾರ್ಯ ಆರಂಭಿಸಿದ್ದಾರೆ. ಬನ್ನಿ ಈ ಕುರಿತ ಒಂದು ವಿಶೇಷ ವರದಿ ನೋಡಿಕೊಂಡು ಬರೋಣ. ಎಲ್ಲೆಂದರಲ್ಲಿ ಎಸೆವ ದೇವರ ಫೋಟೋ, ಮೂರ್ತಿ, ಸೊತ್ತುಗಳಿಗೆ ಮುಕ್ತಿ. ಧಾರ್ಮಿಕ ತ್ಯಾಜ್ಯ ಸಂಗ್ರಹಿಸಿ ಶಾಸ್ತ್ರೋಕ್ತವಾಗಿ ವಿಲೇವಾರಿ ಮಾಡಿದ ರಾಮಕೃಷ್ಣ ಮಠ. ವಿಸರ್ಜನೆ ಅಭಿಯಾನಕ್ಕೆ 10 ದಿನದಲ್ಲಿ ಬರೋಬ್ಬರಿ 12,500 ಕೆಜಿ ತ್ಯಾಜ್ಯ. ಮಂಗಳೂರಿನ ರಾಮಕೃಷ್ಣ ಮಠದ ವತಿಯಿಂದ ಅಧ್ಯಕ್ಷ ಜಿತಕಾಮಾನಂದ ಸ್ವಾಮೀಜಿ ಅವರ ಮುಂದಾಳತ್ವದಲ್ಲಿ ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ಇದೀಗ ದೇವರ ಹಳೆ ಫೋಟೋಗಳು, ಭಗ್ನ ಮೂರ್ತಿಗಳು ಹಾಗೂ ಧಾರ್ಮಿಕ ವಸ್ತುಗಳನ್ನು ಸಂಗ್ರಹಿಸಿ ಶಾಸ್ತ್ರೋಕ್ತವಾಗಿ ವಿಸರ್ಜನೆ ಮಾಡುವ ವ್ಯವಸ್ಥೆ ಆರಂಭಿಸಲಾಗಿದ್ದು, ನಗರದ 6 ಪ್ರಮುಖ ಸ್ಥಳಗಳಲ್ಲಿ ವಿಶೇಷ ಜಾಗ ಗುರುತಿಸಿ ಸಾರ್ವಜನಿಕರಿಂದ ಧಾರ್ಮಿಕ ತ್ಯಾಜ್ಯಗಳನ್ನು ಸ್ವೀಕರಿಸಿ ಅವುಗಳಿಗೆ ಮುಕ್ತಿ ನೀಡುವ ಕಾರ್ಯ ಆರಂಭಿಸಲಾಗಿದೆ. ಮಾರ್ಚ್ 16ರಿಂದ 26ರವರೆಗೆ ನಡೆದ ಈ ವಿಶೇಷ ಅಭಿಯಾನದಲ್ಲಿ 6,000 ಮನೆಗಳಿಂದ 12,500 ಕೆಜಿ ಧಾರ್ಮಿಕ ತ್ಯಾಜ್ಯ 10 ದಿನಗಳಲ್ಲಿ ಸಂಗ್ರಹಿಸಲಾಗಿದೆ. ಇದು ಕೇವಲ 25% ಮಾತ್ರ ಸಂಗ್ರಹವಾಗಿರುವುದು. ಮಂಗಳದೇವಿ ದೇವಸ್ಥಾನ, ಕದ್ರಿ ದೇವಸ್ಥಾನ, ವಿಜಯ್ ಭಾರತ್ ಮಾಲ್, ಪಾಂಡೇಶ್ವರ ಫಾರಂ ಮಾಲ್, ಸಿಟಿ ಸೆಂಟರ್ ಮಾಲ್ ಮತ್ತು ಸುರತ್ಕಲ್ ಗೋವಿಂದದಾಸ ಕಾಲೇಜು ಆವರಣಗಳಲ್ಲಿ ವಿಸರ್ಜನಾ ಹುಂಡಿಗಳನ್ನು ಇಟ್ಟು ಅಲ್ಲಿ ದೇವರ ಹಳೆ ಫೋಟೋಗಳು, ಮೂರ್ತಿಗಳು, ಧಾರ್ಮಿಕ ಬಟ್ಟೆಗಳು, ಧಾರ್ಮಿಕ ಪುಸ್ತಕಗಳನ್ನು ಸಂಗ್ರಹಿಸಲಾಯಿತು. ಬಳಿಕ ಸ್ವಯಂ ಸೇವಕರಿಂದ ವಿಂಗಡಣಾ ಕಾರ್ಯ ಮಾಡಲಾಗಿದೆ ಎನ್ನುತ್ತಾರೆ ಸ್ವಚ್ಛ ಮಂಗಳೂರು ಅಭಿಯಾನದ ಮುಖ್ಯ ಸಂಯೋಜಕರಾಗಿರುವ ರಂಜನ್ ಬೆಳ್ಳರ್ಪಾಡಿ. ಮಂಗಳೂರಿನ 5 ಕಡೆಗಳಲ್ಲಿ ಕದ್ರಿ ದೇವಸ್ಥಾನ, ಮಂಗಳಾದೇವಿ ದೇವಸ್ಥಾನ, ಫಿಜಾಬೈ ನೆಕ್ಸಸ್ ಮಾಲ್, ಸಿಟಿ ಸೆಂಟರ್ ಮಾಲ್ ಮತ್ತು ಸುರತ್ಕಲ್ಲಿನ ಗೋವಿಂದಾಸ ಕಾಲೇಜಿನ ಆವರಣದಲ್ಲಿ ನಾವೊಂದು ಡ್ರಾಪ್ ಬಾಕ್ಸ್ ಅನ್ನು ಇಟ್ಟಿದ್ವಿ. ಅದಕ್ಕೆ ನಾವು ನಿರೀಕ್ಷೆಗೂ ಮೀರಿ ಸ್ಪಂದನೆ ನಮಗೆ ಸಿಕ್ತು. ಇಲ್ಲಿ ಸರಿಸುಮಾರು ಒಂದು 5,500ದಿಂದ 6,000 ಮನೆಗಳಿಂದ ಸುಮಾರು 12.5 ಟನ್ 12,500 ಕೆಜಿಯಷ್ಟು ಧಾರ್ಮಿಕ ತ್ಯಾಜ್ಯ ಕೇವಲ 10 ದಿನದಲ್ಲಿ ಸಂಗ್ರಹ ಆಯಿತು. ಇದು ಕೇವಲ ನಮ್ಮ ಅಂದಾಜಿನ ಪ್ರಕಾರ ಒಂದು 25% ಮಾತ್ರ ನಾವು ಸಂಗ್ರಹ ಮಾಡಿದ್ದೀವಿ. ಇನ್ನೂ ಹೆಚ್ಚು ಸಂಗ್ರಹ ಮಾಡಲಿಕ್ಕಿದೆ. ಸಮಯದ ಮಿತಿಯ ಅನುಗುಣವಾಗಿ ನಾವು ಸುಮಾರು 12.5 ಟನ್ನಷ್ಟು ಧಾರ್ಮಿಕ ತ್ಯಾಜ್ಯವನ್ನು ಕೇವಲ 10 ದಿನಗಳಲ್ಲಿ ಸಂಗ್ರಹ ಮಾಡಿದ್ವಿ, ನಗರದ 5 ಕಡೆಗಳಲ್ಲಿ ಇಟ್ಟಂತಹ ಡ್ರಾಪ್ ಬಾಕ್ಸ್ನ ಮುಖಾಂತರ. ನಂತರ ಇತ್ತೀಚೆಗೆ ಏಪ್ರಿಲ್ 1ನೇ ತಾರೀಕಿನಿಂದ 8ನೇ ತಾರೀಕಿನವರೆಗೆ ವಿವಿಧ ಕಾಲೇಜಿನ ವಿದ್ಯಾರ್ಥಿಗಳ ಸಹಾಯದಿಂದ ಮತ್ತು ಸ್ವಚ್ಛ ಮಂಗಳೂರು ತಂಡದ ಸ್ವಯಂ ಸೇವಕರಿಂದ ನಾವು ಇದರ ವಿಂಗಡಣೆ ಕಾರ್ಯಕ್ರಮವನ್ನು ನಾವು ಮಾಡಿದ್ವಿ. ಧಾರ್ಮಿಕ ತ್ಯಾಜ್ಯಗಳಿಗೆ ಉದ್ವಾಸನಾ ಪೂಜೆ ಮೂಲಕ ಶಾಸ್ತ್ರೋಕ್ತ ಅಂತ್ಯ. ಇನ್ನು ಸಂಗ್ರಹಗೊಂಡ ಫೋಟೋಗಳನ್ನ, ಮೂರ್ತಿಗಳನ್ನ ಪ್ರತ್ಯೇಕವಾಗಿ ಮಾಡಿ ಅದನ್ನ ಶಾಸ್ತ್ರೋಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಲಾಗಿದೆ. ಉದ್ವಾಸನಾ ಪೂಜೆ ಎನ್ನುವ ಪೂಜೆಯನ್ನ ಮಾಡಿ ವಿಸರ್ಜನೆಗೊಂಡ ಸ್ಥಳದಲ್ಲಿ ತುಳಸಿ ಗಿಡವನ್ನ ನೆಡುವ ಮೂಲಕ ಈ ಸ್ಥಳವನ್ನ ಪವಿತ್ರಗೊಳಿಸುವ ಪ್ರಯತ್ನವೂ ನಡೆಯಲಿದೆ. ಅಯೈ ನಮಃ ತಂ ಪರಮಾತ್ಮೈ ಛಂದಃ. ಉದ್ವಾಸನಾ ಪೂಜೆ ಅಂತಕ್ಕಂಥ ಒಂದು ಧಾರ್ಮಿಕ ವಿಧಿವಿಧಾನವನ್ನ ನಾವು ಹಮ್ಮಿಕೊಂಡಿದ್ವಿ. ಉದ್ವಾಸನಾ ಪೂಜೆಯ ಅಂತರ್ಗತ ಏನು ಧಾರ್ಮಿಕ ವಸ್ತುಗಳಿದೆಯೋ ಅದರಲ್ಲೆಲ್ಲ ಇರ್ತಕ್ಕಂತಹ ಶಕ್ತಿಯನ್ನ ಕಲಶಕ್ಕೆ ಆವಾಹನೆ ಮಾಡಿ, ಕಲಶದ ಜಲವನ್ನ ನಾವು ವಿಸರ್ಜನಾ ರೂಪದಲ್ಲಿ ಆ ನೀರನ್ನ ನಾವು ಕಲ್ಪವೃಕ್ಷದ ಮರ ಅಂದ್ರೆ ತೆಂಗಿನ ಮರಕ್ಕೆ ನೀರನ್ನು ಹಾಕುವ ಮುಖಾಂತರ ಉದ್ವಾಸನಾ ಪೂಜೆ ಆಯಿತು.
ಉದ್ವಾಸನಾ ಪೂಜೆ ಆದ್ಮೇಲೆ ಪೇಪರನ್ನ ಯಾವ್ಯಾವ್ದು ವಸ್ತುಗಳನ್ನ ನಾವು ರೀಸೈಕಲ್ಗೆ ಕಳಿಸ್ಬೋದು ಅದೆಲ್ಲವನ್ನು ನಾವು ರೀಸೈಕಲ್ಗೆ ಕಳಿಸಿದ್ವಿ. ನೀವು ನಂಬಲಿಕ್ಕಿಲ್ಲ, ಸುಮಾರು ಒಂದು 11,000 ಫೋಟೋ ಫ್ರೇಮ್ಸ್ಗಳು ನಮಗೆ ಲಭ್ಯ ಆಯಿತು. ಅದರಲ್ಲಿ 4,500 ಫೋಟೋ ಫ್ರೇಮ್ಸ್ಗಳಲ್ಲಿ ಗಾಜ್ ಇರಲಿಲ್ಲ. ಗಾಜ್ ಇಲ್ಲದೆ ಇರುವಂಥ ಲ್ಯಾಮಿನೇಟೆಡ್ ಫೋಟೋಗಳಾದರೆ ಸುಮಾರು 6,000 to 6,500 ಫೋಟೋಗಳು ಗಾಜ್ ಇರುವಂಥ ಫೋಟೋ ಫ್ರೇಮ್ಸ್ಗಳು. ಇವನ್ನ ಮತ್ತೆ ಒಂದು ಪ್ರತ್ಯೇಕವಾಗಿ 1ನೇ ತಾರೀಕಿನಿಂದ 8ನೇ ತಾರೀಕು ಏಪ್ರಿಲ್ನಲ್ಲಿ ನಾವೇನು ಪ್ರತ್ಯೇಕ ಮಾಡುವಂಥ ಕಾರ್ಯವನ್ನು ಮಾಡ್ತಿದ್ವು, ಅಲ್ಲಿ ಸ್ವಯಂ ಸೇವಕರ ಸಹಾಯದಿಂದ ಅವರಿಗೆ ಸೇಫ್ಟಿ ಇಕ್ವಿಪ್ಮೆಂಟ್ಸ್ಗಳನ್ನೆಲ್ಲ ಕೊಟ್ಟು ನಾವು ಗಾಜನ್ನು ನಾವು ಒಡೆದು ಫ್ರೇಮನ್ನು ಬೇರೆ ಮಾಡಿ ಪೇಪರನ್ನು ಬೇರೆ ಮಾಡಿ ಸುಮಾರು 1 ಟನ್ನಷ್ಟು ಗಾಜನ್ನು ಸಂಗ್ರಹ ಮಾಡಿ ಅದನ್ನು ರೀಸೈಕಲಿಗೆ ಕಳಿಸ್ಕೊಟ್ವಿ. ಮರದ ಕಟ್ಟಿಗೆಗಳನ್ನೆಲ್ಲ ಮತ್ತೆ ರೀಸೈಕಲಿಗೆ ಕಳಿಸಿದ್ವಿ. ಪೇಪರನ್ನೆಲ್ಲ ಈಗ ನಾವು ಇಟ್ಕೊಂಡಿದ್ದೇವೆ. ಸಂಗ್ರಹವಾದ 1 ಲಕ್ಷ ರೂಪಾಯಿ ಮೊತ್ತ ಕದ್ರಿ ದೇವಳಕ್ಕೆ. ಹಳೆಯ ದೇವರ ಚಿತ್ರಗಳು, ಮೂರ್ತಿಗಳನ್ನ ಎಲ್ಲೆಂದರಲ್ಲಿ ಬಿಸಾಡದೆ ಸ್ವಚ್ಛತೆ ಮತ್ತು ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಗೌರವಪೂರ್ಣವಾಗಿ ವಿಸರ್ಜನೆ ಮಾಡುವುದು ಮುಖ್ಯವಾಗಿದೆ. ಇನ್ನು ಮುಂಬರುವ ದಿನಗಳಲ್ಲೂ ಈ ಕಾರ್ಯ ಮುಂದುವರಿಯಲಿದೆ. ಇದರಲ್ಲಿ ಮೆಟಲ್, ಕಾಪರ್, ಬ್ರಾಸ್, ಬೆಳ್ಳಿ ಸಂಗ್ರಹವಾಗಿದ್ದು ಇದನ್ನು ಮಾರಾಟ ಮಾಡಲಾಗಿದ್ದು ಇದರಲ್ಲಿ ಸಂಗ್ರಹವಾದ 1 ಲಕ್ಷ ಮೊತ್ತವನ್ನ ಕದ್ರಿ ದೇವಸ್ಥಾನಕ್ಕೆ ಕೊಡಲಾಗುತ್ತದೆ. ವಿನೂತನ ಪ್ರಯೋಗ ಇದಾಗಿತ್ತು. ತುಂಬ ಜನರು ತುಂಬ ಧನ್ಯತೆಯಿಂದ ನಮ್ಮ ಹತ್ರ ಹಂಚ್ಕೊಂಡ್ರು. ಎಷ್ಟು ಒಳ್ಳೆ ಕಾರ್ಯಕ್ರಮ ಮಾಡ್ತಾ ಇದ್ರಿ, ನಾವೇನು ಮಾಡಬೇಕು ಅಂತ ಗೊತ್ತಿರಲಿಲ್ಲ. ಕೆಲವರು ಹೇಳ್ತಾ ಇದ್ರು, ನನ್ನ ತಾಯಿ ಮನೆಯಿಂದ ನನಗೆ ಮದುವೆ ಆದಾಗ ನನಗೆ ಕೊಟ್ಟಂತಹ ಫೋಟೋ, ನನಗೀಗ ಮದುವೆಯಾಗಿ ಸುಮಾರು ಒಂದು 25 ವರ್ಷ ಆಯಿತು. 25 ವರ್ಷದಿಂದ ಆ ಫೋಟೋ ಫ್ರೇಮನ್ನು ಇಟ್ಕೊಂಡಿದ್ದೆ, ಆದರೆ ಅದು ಮುರಿದು ಹೋಗಿತ್ತು, ಭಿನ್ನವಾಗಿತ್ತು, ಏನು ಮಾಡಬೇಕು ಗೊತ್ತಾಗಿರಲಿಲ್ಲ. ನಾನು ತಾಯಿ ಮನೆಯಿಂದ ಕೊಟ್ಟದ್ದು ಅದನ್ನು ಒಳ್ಳೆ ರೀತಿಯಲ್ಲಿ ಕಳಿಸ್ಬೇಕು ಅನ್ನುವಂತಹ ಒಂದು ಭಾವನಾತ್ಮಕತೆಯೂ ಅಲ್ಲಿತ್ತು. ಹಾಗಾಗಿ ಇಂತಹ ಅಸಂಖ್ಯಾತ ಕಥೆಗಳು ನಮ್ಮಲ್ಲಿ ಇದೆ. ತುಂಬ ಜನ ನಮ್ಮನ್ನ ಪ್ರಶಂಸೆ ಮಾಡಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನಾವು ಮೆಟಲ್ ಮತ್ತೆ ಕಾಪರ್, ಬ್ರಾಸ್, ಸಿಲ್ವರ್ ಈ ವಸ್ತುಗಳನ್ನು ನಾವು ಸಂಗ್ರಹ ಮಾಡಿದ್ದೀವಿ. ಇವೆಲ್ಲದರ ಒಟ್ಟು ಮೊತ್ತ ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ಆಗುತ್ತೆ. ಈ ಎಲ್ಲ ಮೆಟಲ್ ಐಟಮ್ಸ್ ಅನ್ನು ನಾವು ಕದ್ರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಅಧ್ಯಕ್ಷರ ಸಮ್ಮುಖದಲ್ಲಿ ದೇವಸ್ಥಾನಕ್ಕೆ ಅದನ್ನ ಕೊಡಬೇಕು ಅಂತ ಇದ್ದೇವೆ. ಯಾಕೆಂದ್ರೆ ನಮ್ಮೆಲ್ಲ ಅಭಿಯಾನದಲ್ಲಿ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನ ನಮಗೆ ಪೂರ್ಣ ಸಹಕಾರವನ್ನ ಕೊಟ್ಟು ಸ್ವಯಂ ಸೇವಕರಿಗೆಲ್ಲ ಊಟದ ವ್ಯವಸ್ಥೆಯನ್ನ ದೇವಸ್ಥಾನದಲ್ಲೇ ಮಾಡಿತ್ತು. ಹಾಗಾಗಿ ಅಲ್ಲಿ ನಾವು ಹೆಚ್ಚು ಫೋಟೋಗಳು ಸಂಗ್ರಹ ಆದದ್ದು ಕದ್ರಿ ದೇವಸ್ಥಾನದಲ್ಲಿಯೇ. ಹಾಗೆ ದೇವಸ್ಥಾನಕ್ಕೆ ಮತ್ತೆ ನಮ್ಮ ಮುಖಾಂತರ, ನಮ್ಮ ತಂಡದ ಮುಖಾಂತರ, ಆಶ್ರಮದ ಮುಖಾಂತರ ಬಂದಂತಹ ಮೆಟಲ್ ಏನಿದೆ, ಸಿಲ್ವರ್, ಕಾಪರ್, ಬ್ರಾಸ್ ಇವನ್ನ ಸುಮಾರು 1 ಲಕ್ಷ ರೂಪಾಯಿ ಅಷ್ಟು ಇದೆ. ಅದನ್ನ ಒಂದು ಗಟ್ಟಿಯಾಗಿ ಮಾಡಿ ಆ ಬಾರನ್ನ ನಾವು ಕೊಡುವಂತಹದ್ದು ಸಹ ಒಂದೇ ದಿನ ಇಟ್ಕೊಳ್ತಾ ಇದ್ದೇವೆ. ಒಟ್ಟಾರೆ ಧಾರ್ಮಿಕ ಮೌಲ್ಯಗಳನ್ನ ಕಾಪಾಡುವುದರ ಜೊತೆಗೆ ಪರಿಸರ ಜಾಗೃತಿಯನ್ನ ಮೂಡಿಸುವ ಈ ವಿಸರ್ಜನೆ ಅಭಿಯಾನವು ಸಮಾಜಕ್ಕೆ ಮಾದರಿಯಾಗಿದ್ದು ಇತರ ನಗರಗಳಿಗೂ ಪ್ರೇರಣೆಯಾಗಿದೆ. ಸ್ವಚ್ಛ ಮಂಗಳೂರು ಅಭಿಯಾನದಲ್ಲಿ ನಿಸ್ವಾರ್ಥ ಸೇವೆ ನೀಡುತ್ತಿರುವ ರಾಮಕೃಷ್ಣ ಮಠದ ಇಂತಹ ಕಾರ್ಯಕ್ಕೆ ಎಷ್ಟು ಶ್ಲಾಘನೆ ಹೇಳಿದರೂ ಸಾಕಾಗದು. ಜೊತೆಗೆ ಇಂತಹ ಕಾರ್ಯದಲ್ಲಿ ಕೈಜೋಡಿಸಿದ ಕಾರ್ಯಕರ್ತರ ಶ್ರಮಕ್ಕೂ ಅಭಿನಂದನೆ ಹೇಳಲೇಬೇಕು. ರವೀಶ್ ಮಾಡಿಲ, ನಮ್ಮ ಕುಡ್ಲ 24/7 ಮಂಗಳೂರು.